ಮಂಗಳೂರಿನ ವಿಜಯ್ ಕಾಫಿ ಕಾರ್ಡ್ನಲ್ಲಿ ರೈನ್ಬೋ ಅಸೋಸಿಯೇಟ್ಸ್ನ ಕ್ರೀಮ್ ಬೆಲ್ ಮತ್ತು ನಟ್ಸ್ ಆ್ಯಂಡ್ ಕೇಕ್ಸ್ ಮಳಿಗೆ ಶುಭಾರಂಭಗೊಂಡಿದೆ. ವೇಗವಾಗಿ ಬೆಳೆಯುತ್ತಿರುವ ಮಂಗಳೂರಿನ ನಗರದಲ್ಲಿ ವಿಭಿನ್ನ ಟೇಸ್ಟಿಯ ಸ್ವೀಟ್ಸ್ ಮಳಿಗೆಗಳು ತಲೆ ಎತ್ತುತ್ತಿದ್ದು, ಇದೀಗ ಮಂಗಳೂರಿನ ಬಿಜೈನಲ್ಲಿ ಮತ್ತೊಂದು ಮಳಿಗೆ ಕಾರ್ಯಾರಂಭಕ್ಕೆ ಸಜ್ಜಾಗಿದೆ. ಮಂಗಳೂರಿನ ಬಿಜೈ ಕಾಫಿ ಕಾರ್ಟ್ನಲ್ಲಿ ರೈನ್ಬೋ ಅಸೋಸಿಯೇಟ್ಸ್ನವರ ಕ್ರೀಮ್ ಬೆಲ್ ಮತ್ತು ನಟ್ಸ್ ಆ್ಯಂಡ್ ಕೇಕ್ಸ್ ಮಳಿಗೆ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭ ಕ್ರೀಮ್ ಬೆಲ್ ಮತ್ತು ನಟ್ಸ್ ಆ್ಯಂಡ್ ಕೇಕ್ಸ್ ಮಳಿಗೆಯ ಮಾಲಕರಾದ ಪರ್ವೇಜ್ ಅಹಮದ್ ಮೀರ್ ಅವರು ಮಾತನಾಡಿ, ಮಂಗಳೂರಿನ ಬಿಜೈ ಕಾಫಿ ಕಾರ್ಟ್ನಲ್ಲಿ ಸ್ವೀಟ್ಸ್ನ ನೂತನ ಮಳಿಗೆ ಶುಭಾರಂಭಗೊಂಡಿದೆ. ಅತ್ಯುತ್ತಮ ಗುಣಮಟ್ಟದ ಸ್ವೀಟ್ಸ್, ಚಾಕೊಲೇಟ್ಸ್, ಡ್ರೈ ಫ್ರೂಟ್ಸ್ಗಳು ಇಲ್ಲಿ ಲಭ್ಯವಿದೆ. ಮಂಗಳೂರಿನ ಜನತೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದು ಹೇಳಿದರು. Where we have come with two ventures. One is nuts and bakes, where we are selling exclusively natural dates and nuts and snacks, biscuits from all over the world as well as the local brands. And with the same venture we add on the cream bells where we have exclusive pastries, cakes and other snacks for daily consumption. Please visit. It's located at the Bijay Kapi Card, 4th cross after Ocean Pearl Hotel. Have a visit, and soon we are upcoming with add-on store. The Bannur mutton will be launched soon, direct from Bannur Virajpet. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಪಾಲಿಕೆಯ ಸದಸ್ಯರಾದ ಅಬ್ದುಲ್ ರೌಫ್, ಜಗದೀಶ್ ಶೆಟ್ಟಿ ಬೋಳೂರು, ಮೋತಿಶ್ಯಾಮ್ ಕಾಂಪ್ಲೆಕ್ಸ್ನ ಮಾಲಕರಾದ ಎಸ್ಎಂ ಸಾಬೂದ್, ಆಪ್ಕೋ ಫರ್ನಿಚರ್ಸ್ನ ಓನರ್ ಸುಹೇಲ್, ಇಎನ್ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಜರಾಮ್ ಶೆಟ್ಟಿ, ಸ್ನ್ಯಾಕಿನ್ ಮಾಲಕರಾದ ಸಿದ್ದಿಕ್, ಕ್ರೀಮ್ ಬೆಲ್ ಮತ್ತು ನಟ್ಸ್ ಆ್ಯಂಡ್ ಕೇಕ್ಸ್ನ ಮಳಿಗೆಯ ಮಾಲಕರಾದ ಪ್ರಸಾದ್ ನಾಯರ್, ಸಾಚಿ ನಾಯರ್, ಮುಸ್ತಕ್ ಮೀರ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ಕ್ರೀಮ್ ಬೆಲ್ ಮತ್ತು ನಟ್ಸ್ ಆ್ಯಂಡ್ ಕೇಕ್ಸ್ ಮಳಿಗೆಯು ಗ್ರಾಹಕರ ಸೇವೆಗೆ ಸಜ್ಜಾಗಿದೆ. ಇನ್ನು ಕ್ರೀಮ್ ಬೆಲ್ನಲ್ಲಿ ಬೇಕ್ಸ್, ಕೇಕ್ಸ್, ಸ್ನ್ಯಾಕ್ಸ್ ಲಭ್ಯವಿದೆ. ಅಂತೆಯೇ ನಟ್ಸ್ ಆ್ಯಂಡ್ ಕೇಕ್ಸ್ ಮಳಿಗೆಯಲ್ಲಿ ಡ್ರೈ ಫ್ರೂಟ್ಸ್, ಚಾಕೊಲೇಟ್ಸ್, ಗಿಫ್ಟ್ ಬಾಸ್ಕೆಟ್, ಡೈರಿ ಪ್ರಾಡಕ್ಟ್ಸ್ಗಳು ಉತ್ತಮ ಗುಣಮಟ್ಟದೊಂದಿಗೆ ಗ್ರಾಹಕರ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.